10 ನಿಮಿಷ ಕೆಕ್ಕಲಿಗೆ ದಿಡೊಂದಿತ್ತೇನೆ ಹೊಟ್ಟೆ ಸಣ್ಣ ಟಾಯ್ಲೆಟ್ ಬಂದು ಹೊಟ್ಟೆ ಸಣ್ಣ ಹೋಗ್ತೀರಿ ಕಂಪ್ಲೇಂಟ್ ಕೊಟ್ಟರೆ ನೀವು ಬಿಡುದಿಲ್ಲ ನಿಮ್ಮ ಮತ್ತೆ ಕೊಡಲ್ಲ. ಹಲವೆಡೆ ಕಳ್ಳತನ ಪ್ರಕರಣಗಳು ದಾಖಲಾಗಿ ತನಿಖೆ ನಡೀತಾ ಇರುವಂತಹ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನೂರು ಗ್ರಾಮದ ಪಡುಮಲೆಯ ಕುದ್ಕಾಡಿ ಎಂಬಲ್ಲಿ ಮನೆಯೊಂದರಲ್ಲಿ ದರೋಡೆ ನಡೆದಿದೆ. ಸರಿಸುಮಾರು 5ಕ್ಕಿಂತಲೂ ಹೆಚ್ಚು ಮಂದಿ ಇದ್ದಂತಹ ದರೋಡೆಕೋರರ ತಂಡ ಮನೆಗೆ ನುಗ್ಗಿ ಮನೆ ಮಂದಿಯನ್ನ ಕಟ್ಟಿ ಹಾಕಿ ₹1000 ನಗದು ಜೊತೆಗೆ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಸೊ ಈ ಒಂದು ಘಟನೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದ್ದು. ಸರಿಸುಮಾರು ನಡುರಾತ್ರಿ 2 ಗಂಟೆಯಿಂದ 4-4:30 ಗಂಟೆ ತನಕ ಬಂದು ಒಂದು ಮನೆಯನ್ನು ಜಾಲಾಡಿ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹಾಗಿದ್ರೆ ಈ ಒಂದು ಘಟನೆಯ ಬಗ್ಗೆ ಮನೆಯವರು ಏನು ಹೇಳ್ತಾರೆ, ಏನೇನೆಲ್ಲ ದೋಚಿದ್ದಾರೆ, ಏನೆಲ್ಲ ಕಳ್ಳತನ ಆಗಿದೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ಈಗ ನಾವಿರುವಂಥದ್ದು ಇದು ಗುರುಪ್ರಸಾದ್ ರೈ ಕುದ್ಕಾಡಿ ಅನ್ನುವಂತಹ ಅವರಿಗೆ ಸೇರಿದಂತಹ ಮನೆ. ಈ ಮನೆಯಲ್ಲೇ ನಡೆದಿರುವಂತಹ ಕಳ್ಳತನ ಇದು. 2 ಗಂಟೆಗೆ ಬಂದಂತಹ ಆಗಂತುಕರು ಅಂದರೆ ಮನೆಯ ಹಿಂದಿನ ಬಾಗಿಲನ್ನು ಒಡೆದು ಮುರಿದು ಒಳನುಗ್ಗಿದಂತಹ ಕಳ್ಳರ ದರೋಡೆಕೋರರ ತಂಡ ಮನೆ ಮಂದಿಯನ್ನು ಕಟ್ಟಿ ಹಾಕಿ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ಕುಳ್ಳಿರಿಸಿ ಕಟ್ಟಿ ಹಾಕಿ ಅವರಿಂದಲೇ ಮನೆಯ ಕಪಾಟ್ ಇರ್ಬೋದು ಅಥವಾ ಇನ್ನಿತರ ಕಡೆಗಳ ಕೀಯನ್ನು ಪಡೆದುಕೊಂಡು ಚಿನ್ನಾಭರಣ ಹಾಗೂ ನಗದನ್ನು ಕಳವು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಸೊ ಈಗ ನಾವು ನೋಡಬಹುದು ಇದು ಮನೆಯ ಒಳಗಿನ ದೃಶ್ಯ. ಪೊಲೀಸರು ಬಂದು ಎಲ್ಲ ಮಹಜರು ನಡೆಸಿದ್ದಾರೆ. ಬೆರಳಚ್ಚು ತಜ್ಞರು, ಫಾರೆನ್ಸಿಕ್ ಟೀಮ್ ಎಲ್ಲ ಕೂಡ ಬಂದು ಅವರಿಗೆ ಬೇಕಾದಂತಹ ಒಂದು ತಪಾಸಣೆಯನ್ನು ಅಥವಾ ಮಾಹಿತಿಯನ್ನು ಸಾಕ್ಷ್ಯವನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಮನೆಯನ್ನು ಜಾಲಾಡಿರುವಂಥದ್ದು. ಅಂದರೆ ಎಲ್ಲ ಹಂತದಲ್ಲೂ ಕೂಡ ಮನೆಯನ್ನು ಸಂಪೂರ್ಣವಾಗಿ ಜಾಲಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಇದು ಮನೆಯ ಹಿಂದಿನ ಬಾಗಿಲನ್ನು ಒಡೆದು ಅಂದರೆ ಈ ಮೂಲಕ ಬಾಗಿಲನ್ನು ಒಡೆದು ಚಿಲಕವನ್ನು ಬೆಂಡ್ ಮಾಡಿ ಈ ಬಾಗಿಲನ್ನು ಮುರಿದು ಒಳ ನುಗ್ಗಿ ಬಂದು ಕಳ್ಳತನವನ್ನು ಮಾಡಿರುವಂಥದ್ದು. ಮನೆಯ ಹಿಂಬಾಗಿಲ ಮೂಲಕ ಬಂದಿರುವಂತಹ ಖದೀಮರು ಬಾಗಿಲು ಒಡೆದಿರುವಂತಹ ಕುರುಹುಗಳನ್ನು ಕೂಡ ನೀವು ನೋಡಬಹುದು. ಇನ್ನು ಮನೆಯ ಒಳಗಡೆಗೆ ನುಗ್ಗಿ ಇಲ್ಲೂ ಕೂಡ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಎಲ್ಲವೂ ಕೂಡ ಅದೇ ರೀತಿ ಇರುವಂಥದ್ದನ್ನು ಕೂಡ ನೀವು ನೋಡಬಹುದು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿದೆ. ಮನೆಯ ಪ್ರತಿಯೊಂದು ಕೋಣೆಯನ್ನು ಕೂಡ ಬಿಡದೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ಕುಡಿ ಎನ್ನುವ ಹಾಗೆ ಮನೆ ಮಂದಿಗೆ ಒತ್ತಡವನ್ನು ಹಾಕಿ ಅವರನ್ನು ಬೆದರಿಸಿ ಅವರಿಂದಲೇ ಕೀಯನ್ನು ಪಡೆದುಕೊಂಡು ಒಂದು ಕಳ್ಳತನ ಮಾಡುವಂತಹ ಕೆಲಸಗಳಾಗಿದೆ. ಇನ್ನು ಬಂದ ಕೂಡಲೇ ಮನೆ ಮಂದಿಯ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ನೀರಿಗೆ ಹಾಕಿದ್ರು. ಇನ್ನೊಂದು ಮೊಬೈಲ್ ಫೋನನ್ನು ಒಡೆದು ಹಾಕಿದ್ದಾರೆ. ಅಂದರೆ ಅವರ ಸುಳಿವು ಸಿಗಬಾರ್ದು ಅಥವಾ ಯಾರಿಗೂ ಕೂಡ ದೂರನ್ನು ಕೊಡಬಾರ್ದು ಎನ್ನುವಂಥ ನೆಲೆಯಲ್ಲಿ ಒಂದು ಕೃತ್ಯವನ್ನು ಎಸಗಿದ್ರು ಅನ್ನುವಂತಹ ಮಾಹಿತಿಯನ್ನು ಪ್ರತಿಯೊಂದು ಕಡೆಯಲ್ಲೂ ಕೂಡ ಜಾಲಾಡಿರುವಂಥದ್ದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಮನೆಯ ಪ್ರತಿಯೊಂದು ಕೋಣೆಯನ್ನು ಕೂಡ ಬಿಡದೆ ಎಲ್ಲವನ್ನು ಕೂಡ ಜಾಲಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಕೋಣೆಯನ್ನು ಕೂಡ ಜಾಲಾಡಿರುವಂಥದ್ದು. ಇಲ್ಲಿ ಒಂದು ಅಲ್ಮೇರಾ ಅಂದರೆ ಗಾಡ್ರೇಜ್ ಅಂತ ನಾವೇನು ಕರಿತೇವೆ ಅದು ಕೂಡ ಇತ್ತು. ಅದನ್ನು ಕೂಡ ಮುರಿಯೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಆದರೆ ಅದನ್ನು ಮುರಿಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಮನೆಯವರಿಂದಲೇ ಅದರ ಕೀಯನ್ನು ಪಡೆದುಕೊಂಡು ಅದರಲ್ಲಿದ್ದಂತಹ ವಸ್ತುಗಳನ್ನು ದೋಚುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇರುವಂಥದ್ದು. ಇದು ಇನ್ನೊಂದು ಕೋಣೆ, ಅಡುಗೆ ಕೋಣೆಯ ಪಕ್ಕದ ಕೋಣೆಯನ್ನು ಕೂಡ ಸಂಪೂರ್ಣವಾಗಿ ಜಾಲಾಡಿ ಚೆಲ್ಲಾಪಿಲ್ಲಿ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ದೇವರ ಫೋಟೋಗಳಿದೆ, ಆ ಫೋಟೋಗಳನ್ನು ಕೂಡ ಫೋಟೋದ ಹಿಂದೆ ಕೂಡ ಜಾಲಾಡಿದ್ದಾರೆ ಅನ್ನುವಂಥದ್ದು. ಸೊ ಫೋಟೋಗಳು ಕೂಡ ನೇತಾಡ್ತಾ ಇದೆ, ಅಲ್ಲೂ ಕೂಡ ತಡಕಾಡಿದ್ದಾರೆ, ಏನಾದರೂ ಸಿಗುತ್ತಾ ಅನ್ನುವಂಥ ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಈಗ ಈ ಒಂದು ಮನೆಯಿಂದ ಎಷ್ಟು ಕಳ್ಳತನ ಆಗಿದೆ, ಏನೆಲ್ಲ ಆಗಿದೆ, ಬಂದಾಗ ಏನಾಯಿತು, ಈಗ ನಮ್ಮೊಂದಿಗೆ ಮಾತನಾಡೋದಕ್ಕಿದ್ದಾರೆ ಮನೆಯವರು. ಅವರು ಮಾತನಾಡುವಂಥದ್ದನ್ನು ಕೇಳೋಣ. ಏನು ಪುದರ್ ಕಸ್ತೂರಿಂದ ಎಂಕ 2 ಗಂಟೆ ರಾತ್ರಿ ನಿದ್ದೆ ಇರ್ತಿತ್ತು. 11 ಗಂಟೆ ಉಂಟು ಟೀಸು ಹೊಂದಿತ್ತು. ಐಡ್ದು ಜೆತ್ತದು ಒಂಜಿ ಶಬ್ದ ಗೆಂಡು ಇನ್ನು ಪುಚ್ಚೆಂದು ಬುಡಿಯೆ ಪರಪೊಂಜಿ ಮಲ್ಲ ಶಬ್ದ ಗೆಂಡು ಬಿದಾಯಿ ಬಿದಾಯಿ ಲಕ್ಕದು ಬತ್ತಂಕ್ಲ ಬತ್ತದ ತೂನಾಗ ಬಾಕ್ಲು ತೆತ್ತುಂಡು ನೀರು ಬಾಕ್ಲು ಎತ್ತನೆಂದು ಕೇಂಡ ಅಪ್ಪ ಬತ್ತದ ಬೊಗ್ಗದು ನಲ್ಟು ಪೂರ ಪತ್ತೀರಂಗಿಲ್ಲ ಕೈಗಾರು ಕೈಯನ್ನು ಕಟ್ಟೀರು ಬಾಯಿಗೆ ಕುಂಟು ಪೂರ ಪತ್ತೀರು ಮುಖ ಎಂಕ್ಲೇನು ಸೋಪಾಡು ಕುಳ್ಳಾತು ಕತ್ತಿ ಬತ್ತದು ಅಗ್ಲು
ಇತ್ತಿನ ಸಾಮಾನು ಪೂರ ಅದೇ ತೊಂಡೇರು ಪೊಲೀಸದು ಗೋಲ್ಡ್ ಬೋರ್ಡು ಮನಿ ಬೋರ್ಡುಂದೇ ಬಂದಿರು ಗೋಲ್ಡ್ ಬೋರ್ಡು ಮನಿ ಬೋರ್ಡು ನಾಲ್ಕು ಕೊರಡು ನಾನು ಇತ್ತತ್ತು ನಾನು ಪಾತ್ರಗಳು ನಾನು ಉಳ್ಳ ಬಾಕ್ಸ್ಗಳು ಕೊರಡು ನಂದಿರು ಪೂರ ಅಗ್ಲೇದೆ ತೊಂಡಿರು ಮಾಂತ ಕೊನೆಗಳ ಪೋಯಿರು ಗೋಡ್ರೇಜಿದ ಪೊಡಿಪೇರ ಅಂತ ಕೀದೆ ತೊಂಡಿರು ಕೇಂದ್ರದ ಎಂಕ್ಲೆಣ್ಣೆ ಕೊರಿಯೋ ಎಂಕ್ಲೆಂದೆ ಕೀದೆ ತೊಂಡಿ ಅಂತ ಎಂಕ್ಲೆಣ್ಣೆ ಕೊರಿಯೋ ಎಂಕ್ಲೆಣ್ಣೆ ದಾಲ ಮಾಡಿ ಪೊರ್ಚಿ ಕೀ ಬೋಂಟ ಒವ್ವು ಬೋಂಟ್ಲ ಕೊಂಡಲೇನು ಫಂಡ ಇಲ್ಲಿ ಬೋಡೈನೇನು ಕೊಂಡಲೇನು ಬಂಗಾರು 4 ಬಳೆ 1,000 ಮಾಲೆ 25,000 ರೂಪಾಯಿ ಹೆಣ್ಣು ఆయన 5,000 ರೂಪಾಯಿ ಹೆಣ್ಣ ಗೋಡ್ರೇಜ್ ಒಟ್ಟಿಗೆ ಇರ್ತಿತ್ತೆ ఆయన ಪರ್ಸ್ ಹಿಡ್ದಿರ್ತಿತ್ತೆ ಮೈಟಿದ್ಯಾನ ಹೆಣ್ಣ ಒಂಜಿ ಬೆಂಡಿತ್ತಂಡು ಅವು ಬೊಡ್ಸಿಂದ ಮುಡಿಯರಾಗ್ಲ ತೂತೇರು ఆయన బొడిచి ఒరి బోడుందండి ఒకరి బొడిచిందండి ఒక ಒಂಜಿ ಅನ್ನ ಕೊರಡುಂದಂడి ಒಂಜಿಲ ಬೊಡ್ಚಿಂದು ఒకరి ಬಂಡಿ 5 ಜನ ಇತ್ತೀರು 5 ಜನ ಉಲಾಯಿ ಹೋಗದೇರು ಪಿದ್ದ ಏತಿತ್ತೇರು ನಿಕ್ಲೆ ಈ ಗಾಡಿ ಬಿಟ್ಟಿಟ್ಟು ತುಯ್ಯಾರ ಆಯ್ಜಿ ತುಯ್ಯಾರ ಬುಡ್ಪುಜಾರು ಪಾತಿರ ಬುಡ್ಪುಜಾರ 4:30 ಗಂಟೆ ಮುಟ್ಟ ಇತ್ತೇರು 4:30 ಗೋಡ್ರೇಜ್ ಪೊಡಿಪೊಂಡ ಅದು ವೇಳೆ ಅದನ್ನಗಲಿ ಪೂರ್ವ ಕೀದೆತ್ತಿತ್ತು ಬಿಳ್ತಾನೆ ఆయన నూకుతు వాడి అప్ప కుత్తా అనిపలే అండి పోనగండి ఆయన ఒక కుత్తా అంత వాళ్ళు ముడియెಲ್ಲ ಮಾಡ್ಕೊಂಡಾಗಲಿದ್ದೆ ಎಂಕ್ಲವರ ಪೊಗ್ಗೊಳತ್ತಾನು ఆయన ಕುತ್ತ ಅಂತದ್ದು ಇಡ್ತು పోயிருக்கும் ಅಲ್ಲಿ ತುಳು ಬರ್ಪೋಡು ಭಾಷೆ ಒಂದು 2-3 ಪಾತೆ ಇರ್ಪೇರು ಎಂಚಿನಂದೇ ಎಂಕ್ಲೆ ಅರ್ಥ ಬುಜಿ ತುಳು ಪಾತೇರಂತ ಎಂಕ ಗೋಡೆಜಿ ಕುತ್ತ ಅನ್ಪಲೇ ನಮ್ಮ ಅಂತ ನೆಂಜಗ್ಲಿ ಎಂಕ್ಲೆಂಡ ಕೇರೋಲ್ಚಿ ನಿಗ್ಲೆ ಬೋಡ ನಿಂದೆ ತೊನ್ನೆ ಒತ್ತೊಂದು ನೆಂಚಗ್ಲಿ ಅದೊಂಡೇರು ತುಳು ಬರ್ಪೋಡು ಗೋಲ್ಡ್ಲ ಅಂದು ಮಣ್ಣಿಲ ಬೋಡುಂದೇ ಒಣ್ಣಗ್ಲಿ ಗೋಲ್ಡ್ ನನ್ನ ಉಂಡು ಬಾಕ್ಸ್ಗಳೆಲ್ಲ ಉಂಡು ಅವು ಬಾಕ್ಸ್ಗಳು ನಮ್ಮ ಒಂಜಿ ಬುತ್ತಿ ತಂಚಿನ ಬಾಕ್ಸ್ ಉಂಡದ ಅವು ಉಂಡು ಇತ್ತುಂಡು ನೆಟ್ಟು ಗೋಡ್ರೇಜ್ ಇಟ್ಟು ಅವು ದುಂಬು ಮಗಲ್ ಇಪ್ಪುನಾಗ ಅಲ್ಲೇ ಮಲ್ಲ ಬಂಗಾರದಿರು ಅಂತ ಇತ್ತುಂಡು ತಾಳು ಗೊತ್ತಾಗದ ಮಾಂತ ಕೊನೆಗೆಲ್ಲ ಕೊಟ್ಟೆ ಸಾನ ಟಾಯ್ಲೆಟ್ ಬೆಂದ್ರೊಟ್ಟೆ ಸಾನ ಹೋತೇರು ವಾಷಿಂಗ್ ಮಿಷನ್ ಅಂತ ಮುಚ್ಚಿ ಎತ್ತಿದೇರು ಟಾಯ್ಲೆಟ್ ತಗೋರ ಬಾಕ್ಲಿ ಎತ್ತಿ ಇಡ್ದೇರು ಅವಳು ಗೋಡೆ ಮಗರ್ತು ಬಜ್ಜೆ ತಗೊಂಡು ಹೋಗ್ತೀರು ಗೋಡೆ ಮಗರ್ತು ಬಜ್ಜೆ ಕೊಂಡ್ತಾರೆ ಅಂದಂಗೆ ತೂರ್ತಿಜಿ ಏನಕ್ಕೆ ಹಿಂಗೆ ಏತು ಗೋಣಿ ಇತ್ತಿರೋದು ಏನು ಲೆಕ್ಕ ಅಂತಿಜಿ ಅವು ಬೇಲೆದಾಗಲೇ ಲೆಕ್ಕ ಅನ್ನೋ ನೀನು ಅಂತಿಜಿ ಗೊತ್ತು ಏಳನ್ನ ಇತ್ತನಾಗಲೇ ಇಂದು ಶೋ ಕೊಡ್ತಾನಾಗ್ಲಿಗೆ ಕುರು ಎಲ್ಲ ಇತ್ತನ ಗೊತ್ತಿತ್ತನೇ ಏನೇ ಇದ್ದೇಂದ್ರ ಆತು ಸರಾಗಿ ಬರೆಯೋರು ಇದ್ದಾಗ್ಲು ಗೊತ್ತಿತ್ತನಲ್ಲ ಹೋಣೆ ಕೈ ಬರ್ತು ಬೀಗ ತಪ್ಪುದಂಟ ಏತು ಇಂಚಿನವಳೇ ಬೀಗ ಉಂಡು ಆಯ್ ಜಪ್ಪುನವಳು ಉಂಡು ಆಗ್ಲೇ ಇಂಚ ಗೊತ್ತಿತ್ತನೇ ಏನಿ ಅವತ್ತೊಂದು ಎತ್ತೇರು ಕತ್ತಿನಿಂಚ ಕೆಕ್ಕಲಿಗೆ ದೀಡೊಂದು ಇತ್ತೇರು ಬಾಲ್ಗತ್ತಿ ಕೆಕ್ಕಲಿಗೆ ಅಂಜೊಂದು ದೊಣ್ಣೆ ಇತ್ತಂಡು ಇನ್ನು ಪತ್ತದೆಲ್ಲ ಒಂದು ಇತ್ತೇರು ಅದೆಲ್ಲ ಹೈಟೇ ಇತ್ತಂಡು ಅವು ಏನೋ ಪಪ್ಪ ಉಳಂತು ಹೊಂದಿದನ ಅವ ಮಂಚದ ಇಟ್ಟಿತ್ತಂದೆ ಓಳು ಅಮ್ಮನ ಕೊನೆಟ್ಟು ಇತ್ತಂದು ಇದು ಪೆಟ್ಟಿಗೆ ಉಂಡದ ಇನ್ನು ಇಟ್ಟಿತ್ತಂಗೆ ಇನ್ನು ಅವಳು ಅಲ್ಲಿ ಇತ್ತಂದೆ ಎಂಕ್ಲ ಪುರ ಏರುಲ್ಲ ಮುಳ್ಳು ಅಂದೆ ಸ್ವಂತ ಅಲ್ಲಿ ನಾಡ್ತದೆ ಎತ್ತಿರೋದ ಮಂಚದ ಅಡಿ ಪುರ ನೀರು ಕೊರಿಯೆ ನೀರು ಹೆಂಗೆ ಫಸೆ ಆಜು ಅಂತ ಇತ್ತು ನಂಗೆ ದೊಂಡೆ ಅಪ್ಪಗ ಏನವರ ಕೀ ಹೊರ ನಂಗೆ ಬುಡಿಯರದ ಅಪ್ಪ ನೀರು ಬರ ಹೆಂಗೆ ನೀರು ಬರೋಣಂದೆ ಆತು ಬರ್ತಾನೆ ನೀರು ಮುರ್ಕದ ಅಗ್ಲೇ ಕೊಂಡೋರಿಯರು ಬುಕ್ಕ ಎನ್ಕ ಪರ್ಪಕೊಂಡೇ ಇರು ಮಂಚೋಡು ಕುಳ್ಳ ಇರಲ್ಪ ಕುಳ್ಳದು ಆಡಿಗಳ ನೀರು ಕೊಂಡು ತತ್ತೀರು 11 ಐತೇನೆ ಕುಲ್ಲತ್ತು ಆಯನ ಕೈ ಕಟ್ಟದೀರು ಏನನ್ನು ತುಂಬು ಪತ್ತ ಇತ್ತೇರು ಇರೋರು ಏನನ್ನು ಬಿಡ್ತೇರು ಬಲ್ಲಡು ದುರ್ಗು ಬಲ್ಲಿಟಿಗೆ ಇರೋರು ಬೈರಾಸಡು ಬಲ್ಲು ಉಂಟ ಇರೋರು ಗೊತ್ತಾಯ್ತು ನಿಮ್ಗೆ ಬೈರಾಸಡು ಅವನಿಗೆ ಗೆರೆತ ಬೈರಾಸ ಉಂಡತ ಇಟ್ಟು ಅದಲ್ಲ ಗಟ್ಟಿ ಕಟ್ಟಿಗೇರು ಲೂಸು ಕಟ್ಟದೇನೆ ಇಂಜ ಗಟ್ಟಿ ಅಂತ ಕಟ್ಟಿಗೇರು போனாக்க கார் பத்து போயிரு என்ன வளர்த்தீரு ఆయన என்ன வளர்த்தீரு அப்போ எல்லாம் உணசு முழு தின்னனாக்கலே அது போடுவோம் என்னென்ன 2 ಸರ್ತಿ ಒತ್ತೀರು 2 ಸರ್ತಿ போப்பானது விதாண்டாங்க ఆయనను ஒரு ಫಸ್ಟ್ ಡೇಟ್ ಒತ್ತೀರು ಅವ ಪಾಟ ಅಲ್ಪ ಒಂದು ఆయన ಕೊಂಡಿட்டு ಅಲ್ಪಂಗ್ಲು ఇప్పుడు ಪತ್ತ ದಾಲ ಬಂಡಿ ಜೇರು ಪಿತಾಯಿ ಬರಿಯರಲ್ಲಿಂದ ಮೊಬೈಲ್ ನೀರು ಬಾಡಿರದ ಎಂಕಲ ಲಕ್ಕಿಟ್ಟಿಗೆ ಮೊಬೈಲ್ ಪೂರ ನಾಡ್ತದೆ 5 ಜನ ಇದ್ದಾರೆ ತೊಂದು ಜರ ದೇತದಲ್ಲ ನೀಟು ఆయన ಇರ್ತಾನೆ ಎಣ್ಣೆ ಆಸೆ ಇಟ್ಟಿರ್ತಾನೆ ఆయన ಕೊಡೋದು ನೀಟು ಪಾಡಿರದ ಲೈಟ್ ಕೈ ಇಟ್ಟಿರ್ತಾನೆ ಅದು ಲೈಟ್ ಎಂಕಲ ಕೈ ಇಟ್ಟು ಒಯ್ತೊಂಡಿರದ ಒಂಜಿ ಲೈಟ್ ಎಣ್ಣ ಕೈ ಇಟ್ಟಿರ್ತಾನೆ ಏನು ಬತ್ತದ ಪಿದಾಯಿ 11 ಗೊತ್ತೆ
ಒಯ್ತಿರ್ತೀರಿ ಮೊಬೈಲ್ ನೀರು ಬಾರ್ತು ಹೋಗಿರು ಸುರುಗು ಆಡ್ತಾರೆ ಏಪಂದು ಅಂತಿದ್ದಿ ಮೊಬೈಲು ನೀರು ಎಂಗ್ಲ ತೂಯಿನೇ ಐನ ಗಂಟೆಗೆ ಮೊಬೈಲ್ನ ಹಿಡಿದು ಬುಕ್ಕ ಆಡ ಬರೋದಿಲ್ಲ ಗೊತ್ತು ಆಯಾ ಬಲ್ಪು ಆಗ ನಿತ್ರಾನ ಪ್ರಾಬುಜ ಕೊಂಚ 6 ಗಂಟೆ ಅನಗ పోయి ಮುಂತು ದುಂಬೆ ಇರಲೇ ಹೋಗ್ಬೇಂಡಿ ಲೈಟ್ ಇದ್ದಿ ಬೈಕ್ ತಕಿ ಇದ್ದಿ ఒక ಇಂಚ ಹೋಗ್ನೆ ಅಂಡದು ಬುಕ್ಕ 6 ಗಂಟೆಗೆ ವಿದಾರ್ತು పోయి ಅಜ್ಜಿ ಪಾತ್ರ ಬಂದತ್ತಾರ ಪಾತ್ರದ ಹೆಂಗೆ ಹೋಗ್ತಾ ಇನ್ನೊಂದು 5 ಗೊತ್ತಾಬುಜಿ ಹೆಂಗೆ ಏನು ತೂದಿಜಿ ಅವು ಎಂಚಂದ ನಂಗೆ ಓರಿ ಒಂಜಿ ಅಂತಂದು ಪುನಃ ಗೊತ್ತಾಪಣ ಫೋನ ಒಟ್ಟಿಗೆ ಹೋರ್ನ ಅನ್ನೋದು ಬಿದೈ ಬರ್ಪೇರು ಉಳಾಯಿ ಬರ್ಪೇರು ನಂಗೆ ಕೊಂಚ ಗೊತ್ತಾಪಣೆ ಹೋಂದು ಬತ್ತೊಂದಿತ್ತೀರಿ ಮಾನ್ ತಕೊಂಡಿಲ್ಲ ಬೋರ್ಚ ಪಕ್ಕ ಇಟ್ಟಿಂದ ನಂಗೆ ಎಂಕ್ಲೆ ಗೊತ್ತಾಪಣ ಎಂಕ್ಲೇನು ಒಂಜಿ ಗಿಡ ಕುಲ್ಲ ಅಂಟ ಆಯ್ತು ತೂತೆಗೆ ಏನು ತೂತುಜಿ ಎಂಕ ಅಪ್ಪಗ ತೂಪುನಂಜಿ ದುಜ್ಜಂಡು పొడిగే అబ్బజ ఎంక ఏంటి అయిపోయిందత్తు ఆండ్రదಲ್ಲ ಮಾಡ್ಪೇರು ನೆನ್ಪು ಒಂಜಿ పొడిಗೆ ಎಂಕ ಆಗ್ರಾಯ್ತ ಮಾಡ್ತಿರ್ಪೇರು ಎಂಕ ತೊಂದರೆದ್ದಿ ಅದು 15 ವರ್ಷ ಹರಿದೆ ಏನಿದ್ದಿ ಮಾಡಿ ಶನಿವಾರ ಬರ್ತೇನೆ ನೀನು ಏನು ಒಂಜಿ ತಿಂಗಳು ಇಪ್ಪುವೆ ಬೊಕ್ಕ ಒಂತ ಕೆಲಸ ಐತಂದ ಬೊಕ್ಕ ಏನು ಪೋಪೆ ಗೊತ್ತಿತ್ತು ನನಗೆ ಭಾಳ ಒಂದು ಮಂಚಿನ ಆಗ್ಲ ನೆಟ್ಟು ಮಂತಿರು ಹೋಯ್ದು ಹೆಣ್ಮ ಒಂಬತ್ತು ಅಂದೋಜಿ ಮಾಲೆ ಏತು ತಿನ್ನದು ಹೆಂಗೆ ಗೊತ್ತಿದ್ದಿ ಅವು ಅಮ್ಮನ ಮಾಲೆ ಹೆಂಗೆ ಏತಂದು ಗೊತ್ತಿದ್ದಿ ಬಲೆಟ್ ರಡ್ಡೆ ಕಾಲು ಭಾವನ ಇಪ್ಪ ಒಂಜಿ ಬಲೆಟ್ ಒಂಜಿ ಸೆಟ್ಟಿಟ್ಟು ಒಂಜಿ ಐನು ಭಾವನ ಅವು ಐನು 10 ಉಳ್ಳಾಯಿ ಉಳ್ಳಾಯಿ ಮುಲ್ಲ ರಕ್ಷಣ ಆಲಾಯಿ ಇದು ನಿನ್ನೆ ರಾತ್ರಿ 2 ಗಂಟೆಗೆ ಮಲಗಿದ್ದು ಬಾಗಿಲು ಬಂದಾಗ ಎಚ್ಚರಿಕೆ ಆಯಿತು ಬಾಗಿಲು ದೂಡಿ ಹೊಡೆದು ಬಂದರು ತಾಯಿ ಚೂರು ಮಲಗಿದ್ರು ಮತ್ತು ನನ್ನ ಕೈಗೆಲ್ಲ ಕಟ್ಟಿದ್ರು ಹಗ್ಗದಲ್ಲಿ ತಾಯಿಯನ್ನು ಕಟ್ಟಿ ಮತ್ತು ಎಲ್ಲ ಕೋಣೆ ಸರ್ಚ್ ಎಲ್ಲ ಮಾಡಿ ವಾಟರ್ ಜನ ಹಿಡಿದು ಮತ್ತು ಅದನ್ನು ಹುಡಿ ಮಾಡಿ ಬಂಗಾರ ಮತ್ತು 25 ಹಣ ಮತ್ತು 8 ಪೌನು ಬಂಗಾರ ತಾಯಿ ಇದ್ದೆ ನನ್ನನ್ನು ಅಂದ್ರೆ ಅವ್ರು ಬಂದ ಮೇಲೆ ನಿಮಗೆ ಗೊತ್ತಾಗಿತ್ತು ಬಂದ ಮೇಲೆ ಗೊತ್ತದ್ದು ಮನೆಯಲ್ಲಿ ನಾಯಿ ಏನಾದ್ರು ನಾಯಿ ಒಂದಿತ್ತು ಅದು ಆಚೆ ಓಡಿ ಸಣ್ಣ ನಾಯಿ ಇದ್ದದ್ದು ಅಷ್ಟೇ ಅದು ಹೌದು ಅವ್ರು ಬಂದದ್ದೇನು ಗೊತ್ತಾಗಲಿಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಹೀಗೆ ಮನೆ ಬಾಗಿಲನ್ನು ಹೊಡೆದು ಬಂದದ್ದ ಮಗನ ಹೊಡೆದು ಬಂದದ್ದು ಹಿಂದ್ಗಡೆ ಬಾಗಿಲು ಹೊಡೆದದ್ದು ಶಬ್ದ ಆಗಲಿಲ್ಲ ಶಬ್ದ ಆಗಿ ಇದ್ದದ್ದು ನಾವು ಬಾಗಿಲು ಹೊಡೆದಾಗಲೇ ಬಂದಿದ್ದೇವೆ ಒಳಗೆ ಬಂದು ಆಗಿದೆ ಎಷ್ಟು ಜನ ಇದ್ರು 7-8 ಜನ ಇದ್ರು 5 ಜನ ಒಳಗೆ ಇದ್ರು ಮತ್ತು ಒಳಗೆ ನಾವು ಎಷ್ಟು ಅಂತ ಗೊತ್ತಿಲ್ಲ ಹೊರಗಡೆ ಜನ ಇದ್ರು ಯಾರಂತ ಗೊತ್ತಾಗಲಿಲ್ಲ ಒಟ್ಟು 5 ಜನ ಒಳಗೆ ಹೌದು ನಿಮ್ಮನ್ನು ಹಿಡ್ಕೊಂಡಿದ್ರು ಹಗ್ಗೆಲ್ಲ ಕಟ್ಟಿ ಕೈಗೆ ಹಿಡ್ಕೊಂಡಿದ್ರು ಕತ್ತಿ ಹಿಡ್ಕೊಂಡು ಅಂದ್ರೆ ನೀವೇ ತೋರಿಸಿದ್ದು ಇಲ್ಲಿ ಅಂತೆಲ್ಲ ಉಂಟು ಅಂತ ಲಾಸ್ಟ್ಗೆ ತಾಯಿ ಡ್ರೈವರ್ ಕೀ ಕೊಟ್ಟರು ಎದರಿ ಇಲ್ಲದ ಕಡಿತಾರೆ ಅಂತ ಚೂರಿ ಎಲ್ಲ ಕೈಯಲ್ಲಿ ಹಿಡಿದ್ರು ಕೊಟ್ಟದ್ದು ಎಂತ ಇತ್ತು ಕೈಯಲ್ಲಿ ಚೂರಿ ರಾಡು ಮತ್ತು ಕತ್ತಿ ಅಂತ ಮಾರಕಾಸ್ತ್ರ ಎಲ್ಲ ಇತ್ತು ಓಕೆ ಸೊ ಅಂದಾಜು ಎಷ್ಟು ಹೋಗ್ತಿದ್ರು 4 ಗಂಟೆವರೆಗೆ ಇದ್ರು 2 ಗಂಟೆಗೆ ಬಂದವರು 4 ಗಂಟೆ ಅದು ಬೀರುಂಟು ಕಪಾಟ ಅದನ್ನು ಉಳಿಲಿಕ್ಕೆ ಆಗಲಿಲ್ಲ ಮತ್ತು ತಾಯಿಯನ್ನು ಎದುರಿಸಿಕೊಂಡು ಅದು ಕೀ ತಗೊಂಡ್ರು ಅದನ್ನು ಅವರು ಯಾವ ಭಾಷೆ ಮಾತನಾಡ್ತಾರೆ ತುಳು ಕನ್ನಡ ಓಕೆ ಈ ಭಾಗದವರು ಆಗಿರ್ಬೋದು ಅಂತ ಈ ಭಾಗದವರಲ್ಲ ಅವರು ಪ್ರೊಫೆಷನಲ್ ಆಗಿ ಇದ್ದಿರಲಿಲ್ಲ ಈ ಹಿಂದೆ ಏನಾದರೂ ನಿಮ್ಮ ಮನೆ ಕಳ್ಳತನ ಇಲ್ಲಿ ಇಷ್ಟಲ್ಲೇ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ಓಕೆ ಪೊಲೀಸರಿಗೆ ನೀವು ಎಷ್ಟೊತ್ತಿಗೆ ಮಾಹಿತಿ ನೀಡಿ 6 ಗಂಟೆ ನೀಡಿದ್ವಿ 7 ಗಂಟೆಗೆ ಮುಟ್ಟಿದ್ದಾರೆ 6 ಗಂಟೆಗೆ ಅಷ್ಟು ಲೇಟ್ ಆಯಿತು ಅದನ್ನು ಹೋಗಲಿ ಮೊಬೈಲ್ ಇಲ್ಲಲ್ಲ ಮೊಬೈಲ್ ಏನಾಗಿತ್ತು ಮೊಬೈಲಲ್ಲೆಲ್ಲ ಪುಡಿ ಮಾಡಿ ಹಾಕಿದ್ದಾರೆ ಫಸ್ಟಿಗೆ ಬೇರೆ ಮನೆಗೆ ಹೋಗಿ ಬೇರೆ ಮನೆ ಯಾರ ಹತ್ರ ನಂಬರ್ ಕೂಡ ಇಲ್ಲಲ್ಲ ಹತ್ತಿರದ ಮನೆ ಹತ್ರ ಪೊಲೀಸರು ಮತ್ತು ಬೇರೆ ಒಂದು ಪೊಲೀಸ್ ನಂಬರ್ ಇರುವ ಮನೆಗೆ ಹೋಗಿ ನಾನು ಫೋನ್ ಮಾಡಿದ್ದು ಅಲ್ಲಿಗೆ ಹೋಗಿ ಪೊಲೀಸರಿಗೆ ಓಕೆ ಅಂದರೆ 4 ಗಂಟೆ ತನಕ ಕೂಡ ಇದ್ದು ಮತ್ತೆ ನೀವು ಹೋಗಿ ನಾನು 5-5ವರೆಗೆ ಹೋದೆ ಮತ್ತು ಹೋಗ್ಲಿಕ್ಕೆ ದಾರಿಯಲ್ಲಿ ಹೋಗ್ಲಿಕ್ಕೆ ಬಲ್ಲ ಉಂಟು ಮತ್ತು ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ದೂರ ಉಂಟು ಆ ಮನೆ ಬೆಳಿಗ್ಗೆ ಆಗಲಿಂದ 6 ಗಂಟೆಗೆ ಕೂತ್ಕೊಂಡೆ ಓಕೆ ಮನೆಗೆ ಕರೆಂಟ್ ಇಲ್ವಾ ಉಂಟು ಕರೆಂಟಿಗೆ ಏನಾದ್ರು ಕಟ್ ಮಾಡಲಿಲ್ಲ ಅವರು ಕಟ್ ಮಾಡಲಿಲ್ಲ ಬಂದು ಎಲ್ಲ ಮತ್ತೆ ಮಾಡಿ ಹೌದು ಮೊಬೈಲನ್ನು ಫಸ್ಟ್ ಎತ್ಕೊಂಡಿದ್ರು ಮೊಬೈಲ್ ಫಸ್ಟ್ ನಾವು ಚಾರ್ಜ್ ಇಟ್ಟದ ಅಂತ ಹೇಳಿಲ್ಲ ಚಾರ್ಜ್ ಇಟ್ಟಲ್ಲಿ ಕಾಣ್ತಿತ್ತು ಅವರಿಗೆ ಆ ಚಾರ್ಜಿಂದ ತೆಗೆದು ಎಲ್ಲ ಓಡಿ ಮಾಡಿದ್ರು ಹಾಗೆ ಮೊಬೈಲ್ ಹಾಗೆಲ್ಲ ಇದೆ ಇಬ್ಬರು ಎಲ್ಲ 3-4 ಮೊಬೈಲ್ ಇತ್ತು ಇಲ್ಲಿ ಎಲ್ಲ ಹೌದು ಈ ಥರ ಆಗಿದೆ ಅದೆಲ್ಲ ಮೊಬೈಲ್ ಎಲ್ಲ ಮೊಬೈಲ್ ಎಲ್ಲ ಕೊಂಡೋಗಿದ್ದಾರೆ ಹೋಗುವಾಗ ಏನಾದರೂ ಹೇಳಿದ್ರೆ ಕಂಪ್ಲೇಂಟ್ ಕೊಡುವ ಬಾರು ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮ ಮತ್ತೆ ಕೊಡೋಲ್ಲ ಒಟ್ಟು ಹೋದದಿಗೆ 8 ಪೌಂಡ್ ಚಿನ್ನ ಮತ್ತೊಂದು 25,000 ರೂಪಾಯಿ ಮತ್ತು ಆಯಿತು ಕ್ಯಾಶ್ ಅದು
ಬೇರೆ ಐಟಮ್ ಏನಾದ್ರು ತಗೊಂಡೋಗಿದ್ದಾರೆ? ಬಂಗಾರ ಮಾತ್ರ, ಬೇರೆ ಅಂತಿಲ್ಲ. ಅಲ್ಲ, ಬೇರೆ ಮನೆ ಐಟಮ್? ಮನೆ ಐಟಮ್ ಚೆಂಬಿನ ಒಂದು ಸ್ವಲ್ಪ ಪಾತ್ರ ಕೊಂಡೋಗಿದ್ದಾರೆ ಅಷ್ಟೇ. ಅಂದರೆ ಎಷ್ಟು ನೋಡಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಎಲ್ಲ. ಮತ್ತೆಲ್ಲ ಎಲ್ಲ ಒಟ್ಟರೆ ಹಾಳು ಮಾಡಿದ್ದಾರೆ ಎಲ್ಲ. ಇಡೀ ಮನೆ ನೋಡಿದ್ದಾರೆ? ಎಲ್ಲರೂ ಕೂಡ ಈಗ ಒಟ್ಟು 5 ಜನ ಒಳಗೆ ಮಾಸ್ಕ್ ಹಾಕಿದ್ರು ಸ್ವಲ್ಪ. ಯಾರ್ದು ಗುರ್ತ ಸಿಗ್ತಾರೆ? ಮಾತಾಡೋದು ಮಾತ್ರ ಕೇಳಿ ಮಾತಾಡೋದು. ಸೊ ಇಲ್ಲಿ ಗುರುಪ್ರಸಾದ್ ರೈ ಅಂತ ಇವ್ರ ಮನೆಯಲ್ಲಿ ನಿನ್ನೆ ಸುಮಾರು ಮಿಡ್ನೈಟ್ ಅಂದಾಜು ಒಂದು 2-3 ಗಂಟೆಗೆ ಒಂದಷ್ಟು ಜನ ಬಂದು ಇಲ್ಲಿ ಒಂದು ರಾಬ್ರಿ ಆಗಿದೆ, ಡೆಕಾಯಿಟಿ. ಸೊ ಅದು ಆಲ್ರೆಡಿ ನಮ್ಮ ಫಾರೆನ್ಸಿಕ್ ಟೀಮ್ ಅವರೆಲ್ಲ ಬಂದು ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ತಗೊಂಡು ಇವ್ರದ್ದು ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಎಲ್ಲ ತೊಗೊಂಡು ಮಾಡ್ತೀವಿ, ಡಿಟೆಕ್ಟ್ ಮಾಡೋ ಪ್ರಯತ್ನ ಎಲ್ಲ ಮಾಡಲಾಗತ್ತೆ. ಅದೇ ಬಂದಿರೋದೊಂದು 5-6 ಜನ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದು ಸೊ ಈಗ ಇವ್ರು ಹೇಳೋ ಪ್ರಕಾರ ಒಂದು 40,000 ಕ್ಯಾಶ್ ಮತ್ತು ಒಂದು ಅಷ್ಟು ಬಂಗಾರ, ಎಕ್ಸಾಕ್ಟಾಗಿ ಎಷ್ಟು ಅನ್ನೋದು ಇನ್ನೂ ನೋಡ್ಬೇಕು. ಅವ್ರಿಗೆ ಸ್ವಲ್ಪ ಕೈಯೆಲ್ಲ ಕಟ್ಟಿ ಆಮೇಲೆ ಏನೇನಿದೆ ತಗೊಂಡು ಆಮೇಲೆ ಬಿಚ್ಚಿ ಹೋಗಿದ್ದಾರೆ. ಹಾಂ, ಏನು ತೊಂದರೆ ಅದೇನು ಮಾಡಿಲ್ಲ. ಅದೇ ವಿಚಾರ ಮಾಡ್ತಾ ಇದೀವಿ ಈಗ. ಅದೆಲ್ಲ ಕೂಡ ವಿಚಾರ ಮಾಡ್ತೀವಿ. ವಿಲ್ ಎನ್ಕ್ವೈರಿ. ಇದು ಈ ಮನೆಯಲ್ಲಿ ನಡೆದಿರುವಂತಹ ದರೋಡೆಯ ಬಗೆಗೆ ಒಂದಷ್ಟು ಕೊಟ್ಟಿರುವಂತಹ ಮಾಹಿತಿ. ಈಗಾಗಲೇ ಪೊಲೀಸ್ ಉನ್ನತ ಅಧಿಕಾರಿಗಳು, IGP ಅವರು ಕೂಡ ಬಂದಿದ್ದಾರೆ, SP ಅವರು ಕೂಡ ಬಂದಿದ್ದಾರೆ, ಅಡಿಷನಲ್ SP ಬಂದಿದ್ದಾರೆ, DYSP ಜೊತೆಗೆ ಸಂಪ್ಯ ಠಾಣೆಯ ಪೊಲೀಸರು, ಈಶ್ವರಮಂಗಲ ಹೊರ ಠಾಣೆಯ ಪೊಲೀಸರೆಲ್ಲರೂ ಕೂಡ ಬಂದು ಬೇಕಾದಂತಹ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಈ ದರೋಡೆಕೋರರ ತಂಡವನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಮಾತನಾಡ್ತಾ ಹೇಳಿರುವಂಥದ್ದು. SP ಅವರು ಮಾತನಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಇಲ್ಲಿ ಒಂದು ವಿಚಾರ ಮನೆಯವರು ಹೇಳ್ತಾ ಇರುವಂಥದ್ದು, ವ್ಯಕ್ತಪಡಿಸ್ತಾ ಇರುವಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಯಾರು ಮಾಹಿತಿ ಇದ್ದವರೇ ಮನೆಯ ಬಗ್ಗೆ ಒಂದಷ್ಟು ಇಲ್ಲಿನ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದವರೇ ಮಾಡಿರುವಂತಹ ಕೃತ್ಯ. ಇಲ್ಲದಿದ್ದರೆ ಇಷ್ಟೊಂದು ಕರಾರುವಕ್ಕಾಗಿ ಎಲ್ಲಿದೆ ಹೇಗೆ ಅಂತ ಹುಡುಕಿಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಅವರಿಂದ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಹೋಗುವಾಗ ಇಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ರು, ಜೊತೆಗೆ ನೀರು ಬೇಕು ಅಂತ ಹೇಳಿದಾಗ ನೀರನ್ನು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಸೊ ಇದು ಒಂದಷ್ಟು ಅನುಮಾನಗಳಿಗೆ, ಗೊಂದಲಗಳಿಗೆ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಎಲ್ಲದಕ್ಕೂ ಪೊಲೀಸ್ ತನಿಖೆಯ ಮೂಲಕ ಸೂಕ್ತವಾದ ಉತ್ತರ ಸಿಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ, ಶಿವಕುಮಾರ್ ಈಶ್ವರಮಂಗಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.